ಪಕ್ಷ ಹಲವು ಅವಕಾಶಗಳು ಸ್ಥಾನಮಾನಗಳನ್ನು ನೀಡಿದ್ದರೂ ಇಂದು ಪಕ್ಷಕ್ಕೆ ಮರ್ಯಾದೆ ಗೌರವ ನೀಡದೆ ಸಿದ್ಧಾಂತವನ್ನು ಮರೆತು ಕಾಂಗ್ರೆಸ್ ಕಡೆ ಹೋಗಿರುವುದು ಅಕ್ಷಮ್ಯ ಅಪರಾಧ. ಈ ನಾಡಿನ ಜನತೆ ಜಗದೀಶ್ ಶೆಟ್ಟರ್ ಮತ್ತು ಲಕ್ಷ್ಮಣ್ ಅವರನ್ನು ಮರೆಯುವುದಿಲ್ಲ ಎಂದು ಮಾಜಿ ಸಿಎಂ B.S.ಯಡಿಯೂರಪ್ಪ ವಾಗ್ದಾಳಿ ನಡೆಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಾನು ರಾಜ್ಯದ ಉದ್ದಗಲಕ್ಕೂ ಸಂಚರಿಸಿ ಮುಂದಿನ ದಿನಗಳಲ್ಲಿ ಪಕ್ಷವನ್ನು ಮತ್ತಷ್ಟು ಬಲಪಡಿಸಿ ಈ ಬಾರಿ 130ರಿಂದ 140 ಸ್ಥಾನಗಳನ್ನು ಪಡೆದು ಸ್ವಂತ ಬಲದಿಂದ ಅಧಿಕಾರಕ್ಕೆ ತರಲಿದ್ದೇವೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಜಗದೀಶ್ ಶೆಟ್ಟರ್ ಅವರು ಜನಸಂಘದ ಕಾಲದಿಂದಲೂ ಬಿಜೆಪಿಯಲ್ಲಿದ್ದರು. ಜಗದೀಶ್ ಶೆಟ್ಟರನ್ನು ಶಾಸಕ, ಮಂತ್ರಿ, ಸಿಎಂ ಮಾಡಿದ್ದೆವು. ಜಗದೀಶ್ ಶೆಟ್ಟರ್ ಅವರಿಗೆ ನಾನು ಅನಂತಕುಮಾರ್ ಕಾವಲಾಗಿದ್ದೆವು. ನನ್ನ ಜೊತೆ ಹೆಜ್ಜೆ ಹಾಕುವ ಜವಾಬ್ದಾರಿ ಜಗದೀಶ್ ಶೆಟ್ಟರ್ಗೆ ಇತ್ತು. ಪ್ರಧಾನಿ ನರೇಂದ್ರ ಮೋದಿಯವರ ಬಗ್ಗೆ ಜಗತ್ತಿನಾದ್ಯಂತ ಗೌರವ ಇದೆ. ಇಂಥ ಸಂದರ್ಭದಲ್ಲಿ ಶೆಟ್ಟರ್ ಹೇಳಿಕೆ, ನಿರ್ಧಾರ ಅವರು ನಂಬಿದ ವಿಚಾರಕ್ಕೆ ತದ್ವಿರುದ್ಧ ಇದೆ. ಸ್ಥಾನಮಾನ ಸಿಗಲಿ ಸಿಗದಿರಲಿ, ದೇಶಕ್ಕಾಗಿ ಕೆಲಸ ಮಾಡಬೇಕಿದೆ. ಪಕ್ಷದ ಸಹಕಾರ ಇಲ್ಲದಿದ್ದರೆ ವ್ಯಕ್ತಿ ಎತ್ತರಕ್ಕೆ ಬೆಳೆಯಲ್ಲ. ಪಕ್ಷದ ಸಹಕಾರ ಇಲ್ಲದಿದ್ದರೆ ವ್ಯಕ್ತಿ ಸಿಎಂ ಆಗಲಾರ ಎಂದು ಹೇಳಿದರು. ಲಕ್ಷ್ಮಣಸವದಿ ಅವರಿಗೆ ಪಕ್ಷ ಹಲವು ಅವಕಾಶ ನೀಡಿದೆ. ಲಕ್ಷ್ಮಣಸವದಿಯವರನ್ನು ಬಿಜೆಪಿಗೆ ಕರೆತಂದು ಶಾಸಕ, ಸಚಿವ ಮಾಡಿದ್ದೆವು. 2018ರ ವಿಧಾನಸಭಾ ಚುನಾವಣೆಯಲ್ಲಿ ಲಕ್ಷ್ಮಣಸವದಿ ಅವರು ಸೋತಿದ್ದ ಲಕ್ಷ್ಮಣಸವದಿಯನ್ನು DCM ಮಾಡಿದ್ದೆವು ಎಂದು ಕೂಡ ಹೇಳಿದರು. ರಾಜ್ಯಾದ್ಯಂತ ಪ್ರವಾಸ ಮಾಡಿ ಪಕ್ಷವನ್ನು ಅಧಿಕಾರಕ್ಕೆ ತರುತ್ತೇವೆ. ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಪಕ್ಷ ಸ್ಥಾನಮಾನ ನೀಡಿದೆ. ರಾಜ್ಯಾದ್ಯಂತ ಸುತ್ತಾಡಿ ಇವರ ಬಂಡವಾಳ ಬಯಲು ಮಾಡುತ್ತೇನೆ. ಮತ್ತೆ ನಿಮಗೆ ಅಧಿಕಾರ ಕೊಡಲ್ಲ ಎಂದು ಶೆಟ್ಟರ್ಗೆ ಹೇಳಿದ್ದೀವಾ? ನಿಮ್ಮನ್ನು ರಾಜ್ಯಸಭೆಗೆ ಕಳುಹಿಸುತ್ತೇವೆ ಎಂದು ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಹೇಳಿದರು. ಕೇಂದ್ರಕ್ಕೆ ಬನ್ನಿ, ಮಂತ್ರಿ ಮಾಡುತ್ತೇವೆ ಎಂದು ಪ್ರಧಾನ್ ಹೇಳಿದರು. ಆದರೆ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ ಸೇರಲು ಮುಂದಾಗಿದ್ದಾರೆ. ಜಗದೀಶ್ ಶೆಟ್ಟರ್ಗೆ ಒಳ್ಳೆಯದಾಗಲಿ, ಇನ್ನು ಹೆಚ್ಚು ಮಾತಾಡಲ್ಲ. ಒಂದು ವೇಳೆ ಅವರಿಗೆ ತಪ್ಪು ಅರಿವಾಗಿ ಪಕ್ಷಕ್ಕೆ ಮರಳಿದರೆ ಸ್ವಾಗತ. ನಾನೇ ಮುಂದೆ ನಿಂತು ಶೆಟ್ಟರ್ ಮತ್ತು ಸವದಿಯನ್ನು ಸ್ವಾಗತ ಮಾಡುತ್ತೇನೆ ಎಂದು BSY ಹೇಳಿದರು. ಕೇಂದ್ರದ ಸನ್ಮಾನ್ಯ ಸಚಿವರು ಆದಂಥ ಮಾನ್ಯ ಧರ್ಮೇಂದ್ರ ಪ್ರಧಾನ್ ಅವರೇ, ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ನಳಿನ್ ಕುಮಾರ್ ಕಟೀಲ್ ಅವರೇ, ಈ ಚುನಾವಣೆಯ ಸಮಯದಲ್ಲಿ ವಿಶೇಷ ಉಸ್ತುವಾರಿಯನ್ನು ವಹಿಸ್ಕೊಂಡು ಕೆಲಸ ಮಾಡ್ತಿರುವಂಥ ಕೇಂದ್ರದ ಸಚಿವೆಯಾದಂಥ ಶೋಭಾ ಕರಂದ್ಲಾಜೆ ಅವರೇ, ನಮ್ಮ ಹಿರಿಯ ಮುಖಂಡರಾದಂಥ ಚೆಲುವಾದ ನಾರಾಯಣ ಸ್ವಾಮಿ ಅವರೇ, ಲೇರ್ ಸಿಂಗ್ ಅವರೇ, ಮಾಧ್ಯಮದ ಸ್ನೇಹಿತರೆ, ಭಾರತೀಯ ಜನತಾ ಪಾರ್ಟಿ ಒಂದು ರಾಷ್ಟ್ರೀಯ ಪಕ್ಷ. ಹಳೆ ಬೇರು ಹೊಸ ಸಿಗುರು ಸೇರಿ ಈ ದೊಡ್ಡ ಪಕ್ಷವನ್ನು ಬೆಳೆಸಬೇಕಾಗಿದೆ. ಭಾರತೀಯ ಜನತಾ ಪಾರ್ಟಿ ನನಗೆ, ಜಗದೀಶ್ ಶೆಟ್ಟರ್ಗೆ, ಲಕ್ಷ್ಮಣ್ ಸವದಿಗೆ, ಈಶ್ವರಪ್ಪನವ್ರಿಗೆ ಎಲ್ಲರಿಗೂ ಸರಿಯಾದ ಸ್ಥಾನಮಾನ ಕೊಟ್ಟು ಅನೇಕ ಅವಕಾಶಗಳನ್ನು ನಮಗೆ ಕೊಟ್ಟಿದೆ. ನನ್ನಂಥ ಒಬ್ಬ ಸಾಮಾನ್ಯ ಕಾರ್ಯಕರ್ತ ರಾಜ್ಯದ ಉದ್ದಗಲಿಗೆ ಎಲ್ಲಿ ಹೋದರೂ ಸಹ ಜನರ ಪ್ರೀತಿ ವಿಶ್ವಾಸ ಕಳಿಸೋದಕ್ಕೆ ಕಾರಣ ಭಾರತೀಯ ಜನತಾ ಪಾರ್ಟಿ ಅನ್ನೋದನ್ನು ನಾನು ಎಂದೂ ಜೀವನದಲ್ಲಿ ಮರ್ತಿಲ್ಲ. ಮಾನ್ಯ ಲಕ್ಷ್ಮಣ್ ಸವದಿಯವರನ್ನ BJPಗೆ ಕರೆತಂದು MLA ಆದರೂ, ಮಂತ್ರಿ ಮಾಡಿದೋ, ಪ್ರಮುಖ ಖಾತ್ರೆ ಸಹಕಾರ ಇಲಾಖೆ ಕೊಟ್ಟು, ಚುನಾವಣೆ ಸೋತ ಮೇಲೆ MLC ಮಾಡಿ
ಉಪಮುಖ್ಯಮಂತ್ರಿ ಮಾಡಿ, ಕೋರ್ ಕಮಿಟಿ ಸದಸ್ಯರನ್ನಾಗಿ ಮಾಡಿ ಎಲ್ಲ ಸ್ಥಾನಮಾನಗಳನ್ನ ಕೊಟ್ಟಿದ್ದೇವೆ. ನಾವೇನವರು ಕಡಿಮೆ ಮಾಡಿದ್ದೋ? MLC ಸ್ಥಾನ ತಮಗೆ ಗೊತ್ತಿರಲಿ 6 ವರ್ಷ, ಕೇವಲ 10 ತಿಂಗಳಾಗಿದೆ ಅವರು MLC ಆಗಿ. ಇನ್ನು 5 ವರ್ಷ 2 ತಿಂಗಳು ಲಕ್ಷ್ಮಣಸವದಿ MLC ಆಗಿ ಮುಂದುವರಿಬೇಕಾಗಿತ್ತು, ಮುಂದುವರಿಬೋದಾಗಿತ್ತು. ಈ ಹಿಂದೆ ಯಾವ ರೀತಿ ಅವರನ್ನು ಅಧಿಕಾರ ಬಂದ ಮೇಲೆ ಸಚಿವರನ್ನಾಗಿ ಮಾಡಿದ್ವೋ, ಮತ್ತೊಮ್ಮೆ ಅವರನ್ನು ಸಚಿವರನ್ನಾಗಿ ಮಾಡೋಕ್ಕೆ ಯಾವುದೇ ಅಡ್ಡಿ ಆತಂಕಗಳಿರಲಿಲ್ಲ. ನಾನು ಲಕ್ಷ್ಮಣ ಸವದಿ ಅವರನ್ನು ಅವರ ಬೆಂಬಲನ ಕೇಳಕ್ಕೆ ಇಚ್ಛೆ ಪಡ್ತೇನೆ. ಏನು ಅನ್ಯಾಯ ಆಗಿತ್ತು ನಿಮಗೆ? ಎಲ್ಲ ಸವಲತ್ತನ್ನು ಪಡೆದು ಸ್ಥಾನಮಾನ ಗಳಿಸಿ ಈ ಕಾಂಗ್ರೆಸ್ ಪಕ್ಷಕ್ಕೆ ಹೋಗುವಂಥ ಒಂದು ಪ್ರಯತ್ನ ಏನು ನೀವು ಮಾಡಿದರೆ, ಇದು ಜನತೆಗೆ ಮಾಡಿದಂಥ ದ್ರೋಹ. ಕೇವಲ ಪಕ್ಷಕ್ಕಲ್ಲ, ಇದು ನಂಬಿಕೆ ದ್ರೋಹ, ವಿಶ್ವಾಸ ದ್ರೋಹ. ಜನ ಅವರನ್ನು ಕ್ಷಮಿಸೋದಿಲ್ಲ ಅನ್ನೋ ಮಾತನ್ನು ಹೇಳೋಕ್ಕೆ ಇಚ್ಛೆ ಪಡ್ತೇನೆ. ಅವ್ರನ್ನ ಗುರುತು ಮಾಡಿದಂಥದ್ದು BJP. ಮಾನ್ಯ ಜಗದೀಶ್ ಶೆಟ್ಟರ್ ಜನಸಂಘದ ಕಾಲದಿಂದ BJPಯ ಕುಟುಂಬದಲ್ಲಿರುವಂಥವರು. ಜಗದೀಶ್ ಶೆಟ್ಟರ್ನ ರಾಜ್ಯದ ಅಧ್ಯಕ್ಷರನ್ನಾಗಿ ಮಾಡಿದೋ, ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಮಾಡಿದೋ, ಮಂತ್ರಿ ಮಾಡಿದೋ, ಮುಖ್ಯಮಂತ್ರಿ ಮಾಡಿದೋ. ತಮಗೆ ನೆನಪಿರ್ಬೋದು, B.S.Yediಯೂರಪ್ಪನವ್ರನ್ನ ಎದುರು ಹಾಕ್ಕೊಂಡು ಒಬ್ಬ ಯುವಕ ಬೆಳಿಬೇಕು ಅನ್ನುವಂಥ ಕಾರಣಕ್ಕಾಗಿ ಆ ಸಮಯದಲ್ಲಿ ಜಗದೀಶ್ ಶೆಟ್ಟರ್ನ ವಿರೋಧ ಪಕ್ಷದ ನಾಯಕನಾಗಿ ಮಾಡಿದೋ. ನಾನು ದಿವಂಗತ ಅನಂತಕುಮಾರ್ ಅವರು ಅವರ ಬೆನ್ನಿಗೆ ಕಾವಲಾಗಿ ನಿಂತು, ನಾನೇ ಮುಂದೆ ನಿಂತವ್ರನ್ನ ಮುಖ್ಯಮಂತ್ರಿ ಸಹ ಮಾಡಿದೋ. ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ದೇಶ ಮುನ್ನಡೆಸ್ತಾ ಇರುವಂಥ ಈ ಸಂದರ್ಭದಲ್ಲಿ ಅವ್ರ ಜೊತೆ ಹೆಜ್ಜೆ ಹಾಕೋದಂಥದ್ದು ನಮ್ಮೆಲ್ಲರ ಜವಾಬ್ದಾರಿಯಾಗಿತ್ತು. ಭಾರತ ಮಾತ್ರ ಅಲ್ಲ, ಪ್ರಪಂಚದಲ್ಲೇ ಪ್ರಧಾನಿ ನರೇಂದ್ರ ಮೋದಿಜಿಯವರ ಬಗ್ಗೆ ಯಾವ ರೀತಿ ಗೌರವ ಸ್ಥಾನಮಾನ ಇದೆ ಅನ್ನೋದು ನಿಮಗೆಲ್ಲ ಗೊತ್ತಿರುವಂಥ ಸಂಗತಿ. ಇಂತಹ ಸಂದರ್ಭದಲ್ಲಿ ಜಗದೀಶ್ ಶೆಟ್ಟರ್ ಅವರ ಹೇಳಿಕೆ ಮತ್ತು ನಿರ್ಧಾರ ಅವರು ನಂಬಿಕೊಂಡಂಥ ವಿಚಾರಕ್ಕೆ ತದ್ವಿರುದ್ಧವಾಗಿದೆ. ಸ್ಥಾನಮಾನ ಸಿಗಲಿ ಸಿಗದೇ ಇರಲಿ, ದೇಶಕ್ಕಾಗಿ ಕೆಲಸ ಮಾಡುವಂಥದ್ದು ನಾವು ನಾಡಿನ ಸುತ್ತ ನಾವು ನಡ್ಕೊಂಡು ಬಂದಿರುವಂಥ ದಾರಿ. ಮಾನ್ಯ ಜಗದೀಶ್ ಶೆಟ್ಟರ್ ಅವ್ರನ್ನ ಇವತ್ತು ರಾಜ್ಯದ ಜನತೆಗೆ ಗುರುತು ಮಾಡಿದಂಥದ್ದು ಭಾರತೀಯ ಜನತಾ ಪಾರ್ಟಿ. ವ್ಯಕ್ತಿ ಎಷ್ಟೇ ದೊಡ್ಡವನಾಗಿದ್ದರೂ ಸಹ ಪಕ್ಷದ ಬೆಂಬಲವಿಲ್ಲದೆ ದೊಡ್ಡವನಾಗ ಸಾಧ್ಯ ಇಲ್ಲ, ಮುಖ್ಯಮಂತ್ರಿಯಾಗಿ ಎತ್ತರಕ್ಕೆ ಬೆಳೆಯೋಕ್ಕೂ ಸಾಧ್ಯ ಇಲ್ಲ. ನಮ್ಮ ಧರ್ಮೇಂದ್ರ ಪ್ರಧಾನ್ ಅವರು, ಪ್ರಹ್ಲಾದ್ ಜೋಶಿ ಅವರು ಸ್ವತಃ ಜಗದೀಶ್ ಶೆಟ್ಟರ್ ಮನೆಗೆ ನೆನ್ನೆ ಹೋಗಿ, ಕೇಂದ್ರದಲ್ಲಿ ಬೇಕಿದ್ರೆ ನಿಮ್ಮನ್ನು ರಾಜ್ಯಸಭಾ ಸದಸ್ಯರು ಮಾಡಿ ಮಂತ್ರಿ ಬೇಕಾದ್ರೂ ಮಾಡೋಣ, ಇಂಥ ಸಂದರ್ಭದಲ್ಲಿ ಬೇರೆ ನಿರ್ಧಾರವನ್ನು ನೀವು ತಗೊಳ್ಬೇಡಿ ಅಂತೇಳಿ ಮಾತನಾಡಿ ಬಂದರು.
ಬಹುಶಃ ನಾನು ಆ ಭಾಗದ ಜನರಿಗೆ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ, ಈ ರೀತಿ ಕೇಂದ್ರದ ಸಚಿವರಾಗಿ ಮಾಡ್ತೇವೆ ಬನ್ನಿ ಅಂತ ಹೇಳಿದ ಮೇಲೂ ಸಹ ಹಠ ಮಾಡಿ ಕಾಂಗ್ರೆಸ್ ಪಕ್ಷ ಜೊತೆ ಕೈ ಜೋಡಿಸಿಕೊಟ್ಟಿರುವಂಥದ್ದು ಅಕ್ಷಮ್ಯ ಅಪರಾಧ. ಯಾವ ಕಾರಣಕ್ಕೂ ನಾಡಿನ ಜನ ಇದನ್ನು ಕ್ಷಮಿಸಕ್ಕೆ ಸಾಧ್ಯ ಇಲ್ಲ. ನಾವೇನು ಕಡಿಮೆ ಮಾಡಿದ್ದು ಜಗದೀಶ್ ಶೆಟ್ಟರ್ಗೆ? ಎಲ್ಲ ಸ್ಥಾನಮಾನವನ್ನು ಕೊಟ್ಟಿದ್ದೇವೆ. ಆದರೂ ಸಹ ಈ ರೀತಿಯ ನಿರ್ಧಾರ ಮಾಡದಿರುವಂಥದ್ದು ಪಕ್ಷಕ್ಕೆ ಮಾಡುವಂಥ ದ್ರೋಹ. ಇದನ್ನು ಯಾರು ಕ್ಷಮಿಸೋದಿಲ್ಲ ಅನ್ನೋ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ನನಗೆ 80 ವರ್ಷ ಆದರೂ ಸಹ ನಾನು ಓಡಾಟ ಮಾಡ್ತಿರುವಂಥದ್ದು ನಾವು ಮಾಡಿರುವಂಥ ವಿಚಾರಕ್ಕೆ, ಈ ದೇಶಕ್ಕಾಗಿ, ದೇಶದ ಬಲಿಷ್ಠ ಸರ್ಕಾರಕ್ಕಾಗಿ, ರಾಜ್ಯದಲ್ಲಿ ಜನಪರ ಮೋದಿಯ ಸರ್ಕಾರವನ್ನು ರಚನೆಗಾಗಿ ನಾನು ನನ್ನ ಸಂಪೂರ್ಣ ಸಮಯವನ್ನು ತೆಗೆದಿಟ್ಟಿದ್ದೇನೆ. ನಾನು ಮಾಧ್ಯಮದ ಸ್ನೇಹಿತರ ಮುಂದೆ ಒಂದು ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಜಗತ್ತಿನ ಯಾವುದೇ ಶಕ್ತಿ ಕೂಡ ಭಾರತೀಯ ಜನತಾ ಪಾರ್ಟಿಯನ್ನು ಕರ್ನಾಟಕ ರಾಜ್ಯದಲ್ಲಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರೋಕ್ಕೆ ತಡೆಯೋದಕ್ಕೆ ಸಾಧ್ಯ ಇಲ್ಲ. ಇದು ಸೂರ್ಯಚಂದ್ರ ಎಷ್ಟು ಸತ್ಯನೋ ಅಷ್ಟೇ ಸತ್ಯ. ಹೀಗಾಗಿ ನಾವು ಹೊಸ ಮುಖಗಳಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ಕಾರಣಕ್ಕಾಗಿ ಎಲ್ಲ ಜಾತಿ ವರ್ಗಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದೇವೆ. ಎಲ್ಲ ಸಮುದಾಯದ ಜನರನ್ನು ಒಟ್ಟಾಗಿ ಜೊತೆಗೆ ತಗೊಂಡೋಗೋ ಪ್ರಯತ್ನ ಮಾಡ್ತಾ ಇದ್ದೇವೆ. BJPಯಲ್ಲಿ ಹೊಸತನ, ಹೊಸ ಉರುಪು, ಹೊಸ ರಕ್ತ ಬರೋದಕ್ಕೆ ನಾವು ಹಿರಿಯರು ದಾರಿ ಮಾಡಿಕೊಡ್ಬೇಕು. BJP ನಿಮಗೆಲ್ಲವನ್ನೂ ಕೊಟ್ಟಿದೆ. ಆ ಋಣವನ್ನು ತೀರಿಸುವಂಥ ಕೆಲಸವನ್ನು ಅವರು ಮಾಡಬೇಕು. ಸ್ವಾತಂತ್ರ್ಯ ಬಂದಾಗಲಿಂದ ಬಹುತೇಕ ವರ್ಷಗಳವರೆಗೆ ಆಡಳಿತ ನಡೆಸಿದಂಥ ಕಾಂಗ್ರೆಸ್ ಮತ್ತು ಇತರೆ ಪಕ್ಷಗಳು ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗದ ಜನರಿಗೆ, ಹಿಂದುಳಿದವರಿಗೆ, ಸಾಮಾಜಿಕವಾಗಿ ತುಳಿತಕ್ಕೆ ಒಳಗಾದ ಬಾಂಧವರಿಗೆ ಮಾಡಿದ್ದೇನು? ಕೇವಲ ವೋಟ್ ಬ್ಯಾಂಕ್ ರಾಜಕಾರಣ ಮಾಡಿಕೊಂಡ ಬಂದರು. ಕೇಂದ್ರ ಮತ್ತು ರಾಜ್ಯದಲ್ಲಿ ನಮ್ಮ ಭಾಜಪ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಸೂಕ್ತವಾದಂಥ ಅಧ್ಯಯನ ನಡೆಸಿ ಎಲ್ಲ ವರ್ಗದ ಜನರಿಗೆ ನ್ಯಾಯ ಒದಗಿಸಿಕೊಟ್ಟಿದ್ದೇವೆ. ಬಹುಶಃ ದೇಶದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಪರಿಶಿಷ್ಟ ಜಾತಿಯವರಿಗೆ 15ರಿಂದ 17ಕ್ಕೆ ಹಾಗೂ ಪರಿಶಿಷ್ಟ ಪಂಗಡದವರಿಗೆ 3ರಿಂದ 7%ಗೆ ಹೆಚ್ಚಿಸಿ ಅನೇಕ ದಶಕಗಳ ಬೇಡಿಕೆಯನ್ನು ಈಡೇರಿಸಿದ್ದೇವೆ. ಸಾಮಾಜಿಕ ನ್ಯಾಯ ಪಾಲಿಸುವಲ್ಲಿ ಭಾರತೀಯ ಜನತಾ ಪಕ್ಷ ಎಂದೂ ಹಿಂದೆ ಬಿದ್ದಿಲ್ಲ. ಮೀಸಲಾತಿ ಪ್ರಮಾಣದಲ್ಲಿ ಆಮೂಲಾಗ್ರ ಬದಲಾವಣೆ ಮಾಡಿ ಸರ್ವರಿಗೂ ಅನುಕೂಲಕರವಾದ ರೀತಿಯಲ್ಲಿ ಯಾರಿಗೂ ಅನ್ಯಾಯ ಆಗದಂತೆ ಮೀಸಲು ಪ್ರಮಾಣವನ್ನು ನಿಗದಿ ಮಾಡುವಲ್ಲಿ ನಮ್ಮ ಕೇಂದ್ರದ ನಾಯಕರ ಹಾಗೂ ರಾಜ್ಯದ ನಾಯಕರ ಶ್ರಮ ಇದೆ. 2018ರ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋದಿಲ್ಲ ಎಂದನ್ನು ಅರಿತ ಕಾಂಗ್ರೆಸ್ ಪಕ್ಷದವರು ವೀರಶೈವ ಲಿಂಗಾಯತನ ಧರ್ಮದ ಹೆಸರಿನಲ್ಲಿ ಒಡೆಯಲು ಮುಂದಾದರು. ಇದನ್ನು ರಾಜ್ಯದ ಜನತೆ ಸಾರಾಸಟ್ಟಾಗಿ ತಿರಸ್ಕಾರ ಮಾಡಿದಂಥದ್ದು ಸಹ ನಿಮಗೆಲ್ಲ ಗೊತ್ತಿರುವಂಥ ಸಂಗತಿ. ಈ ಹಿನ್ನೆಲೆಯಲ್ಲಿ 17 ಜನ ಶಾಸಕರ ಪೈಕಿ ಅಥಣಿಯ ಶ್ರೀ ಕುಮಟಳ್ಳಿ ಕೂಡ ಒಬ್ಬರು. ಶಾಸಕತ್ವ ತ್ಯಜಿಸಿ ಬಂದ ಮಹೇಶ್ ಕುಮಟಳ್ಳಿ ಅವರಿಗೆ ಮಂತ್ರಿ ಸ್ಥಾನ ನೀಡಿದೆ. ಅವ್ರನ್ನ ವಿಶ್ವಾಸ ತೆಗೆದುಕೊಂಡು ಚುನಾವಣೆಯಲ್ಲಿ ಸೋತಂಥ ಲಕ್ಷ್ಮಣಸವದಿ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ನೀಡಲಾಗಿತ್ತು.
ನಂತರ MLC ಮಾಡಿ ಅಧಿಕಾರ ಹಾಗೂ ಪಕ್ಷ ಸಂಘಟನೆ ಹೊಣೆಯನ್ನು ಅವ್ರಿಗೆ ನೀಡಲಾಗಿತ್ತು. ಈಗ ಲಕ್ಷ್ಮಣ ಸವದಿಯವರು ತಗೊಂಡಿರುವಂಥ ನಿರ್ಧಾರ ದುರಾದೃಷ್ಟಕರವಾದಂಥದ್ದು. ಈಗಲೂ ಕೂಡ ಲಕ್ಷ್ಮಣ ಸವದಿಯವರು ಪಕ್ಷದ ಉಪಾಧ್ಯಕ್ಷರಾಗಿದ್ದರು. ಅದನ್ನು ತಿರಸ್ಕರಿಸಿ ಬೇರೆ ಪಕ್ಷ ಹೋಗಿದ್ದಾರೆ. ಮಾನ್ಯ ರಘುಪತಿ ಭಟ್, ಎಸ್ ಅಂಗಾರ ಹಾಗೂ ಕೆ.ಎಸ್. ಈಶ್ವರಪ್ಪ ಅವರು ಬಹಳ ಗೌರವಯುತವಾಗಿ ಪಕ್ಷದ ತೀರ್ಮಾನಕ್ಕೆ ಬದ್ಧರಾಗಿದ್ದಾರೆ. ಇದಕ್ಕಾಗಿ ನನ್ನನ್ನು ಅಭಿನಂದಿಸ್ತೇನೆ. ನಾನು ಪಕ್ಷದಲ್ಲಿ ಎಲ್ಲವನ್ನ ಅನುಭವಿಸಿದ್ದೇನೆ. 4 ಬಾರಿ ಮುಖ್ಯಮಂತ್ರಿ ಆಗಿದ್ದೇನೆ. ಸ್ವಇಚ್ಛೆಯಿಂದ ರಾಜೀನಾಮೆ ನೀಡಿದ್ದೆ. ಪಕ್ಷದ ಭವಿಷ್ಯಕ್ಕಾಗಿ ಮುಂದಿನ ಪೀಳಿಗೆ ಯುವ ನಾಯಕರಿಗೆ ನಾಯಕತ್ವ ನೀಡುವಂಥದ್ದು ಅನಿವಾರ್ಯ. ನಾನು ಕೊನೆಯದಾಗ ಒಂದು ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೇನೆ. ಪ್ರಧಾನಿ ನರೇಂದ್ರ ಮೋದಿಯವರು ವಿಶ್ವ ಕಂಡಂಥ ಅಪರೂಪದ ಒಬ್ಬ ನಾಯಕ. ಅದೇ ರೀತಿ ಅಮಿತ್ ಶಾಜಿಯವರು ಇವತ್ತು ಕರ್ನಾಟಕಕ್ಕೆ ಕೇಂದ್ರ ಸಚಿವರಾದಂಥ ಧರ್ಮೇಂದ್ರ ಪ್ರಧಾನ್ ಅವರು ಉಸ್ತುವಾರಿಯಾಗಿರೋದ್ರಿಂದ ಅವರೆಲ್ಲರ ಸಲಹೆ ಸಹಕಾರವನ್ನು ಪಡೆದು ನಾನಿವತ್ತು ನಿಮ್ಗೆ ಹೇಳ್ತೇನೆ, ಯಡಿಯೂರಪ್ಪ ಮಾಧ್ಯಮದ ಸ್ನೇಹಿತರನ್ನ ತೃಪ್ತಿಪಡಿಸೋಕ್ಕೆಂತೂ ಜೀವನದಲ್ಲಿ ಮಾತನಾಡಿಲ್ಲ. ಲೋಕಸಭಾ ಚುನಾವಣೆಯಲ್ಲಿ ನಾವು 25 ಸೀಟ್ ಗೆಲ್ತೇವೆ ಅಂತ ಹೇಳಿದ್ದೆ. 25 ಸೀಟ್ ಗೆದ್ದು ಮುಂದೆ ಸಹ 25 ಸೀಟನ್ನು ಗೆದ್ದು ಲೋಕಸಭೆಯಲ್ಲಿ ಕರ್ನಾಟಕದಲ್ಲಿ ಮುಂದೆ ಬರೋರಿದ್ದೇವೆ. ಅದೇ ರೀತಿ ಕರ್ನಾಟಕದಲ್ಲಿ ಈ ವಿಧಾನಸಭಾ ಚುನಾವಣೆಯಲ್ಲಿ ನಾಳೆ ವಿತ್ಡ್ರಾ ಎಲ್ಲ ಮುಗಿದ ಮೇಲೆ ರಾಜ್ಯದ ಉದ್ದಗಲಕ್ಕೆ ನಮ್ಮ ನಾಯಕರು ನಾವೆಲ್ಲ ಪ್ರವಾಸ ಮಾಡೋರಿದ್ದೇವೆ. ಯಾವ ಶಕ್ತಿ ಕೂಡ ಭಾರತೀಯ ಜನತಾ ಪಾರ್ಟಿಯನ್ನು ಕರ್ನಾಟಕದಲ್ಲಿ ಅಧಿಕಾರಕ್ಕೆ ತಡೆಯೋದು ಸಾಧ್ಯ ಇಲ್ಲ. ಈ ಅದಮ್ಯವಾದ ವಿಶ್ವಾಸ ನನಗೂ ಇದೆ, ನಮ್ಮ ಕಾರ್ಯಕರ್ತರಿಗಿದೆ. ಮಾಧ್ಯಮದ ಸ್ನೇಹಿತರು ಎಲ್ಲರ ಸಹಕಾರದಿಂದ ಕರ್ನಾಟಕದಲ್ಲಿ ಭಾಳ ಸ್ಪಷ್ಟ ಬಹುಮತದೊಂದಿಗೆ ಭಾರತೀಯ ಜನತಾ ಪಾರ್ಟಿ ಮತ್ತೊಮ್ಮೆ ಅಧಿಕಾರಿಗೆ ಬರೋದಿದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ನೆನ್ನೆ ದಿನ ಧರ್ಮೇಂದ್ರ ಪ್ರಧಾನ್ ಅವರು ಮುಖ್ಯಮಂತ್ರಿಗಳು ಉಳಿದೆಲ್ಲ ಮುಖಂಡರು ಹುಬ್ಬಳ್ಳಿಗೆ ಇವರೇ ಹೋಗಿ ಜಗದೀಶ್ ಶೆಟ್ಟರನ್ನ ಮನವೊಲಿಸುವಂಥ ಪ್ರಯತ್ನ ಮಾಡಿದ್ರು. ನಿಮ್ಮ ಮನೆಯಲ್ಲಿ ಯಾರನ್ನು ಬೇಕಾದ್ರೂ ಚುನಾವಣೆಗೆ ನಿಲ್ಲಿಸಿ, ನಾವು ಅವಕಾಶ ಮಾಡಿಕೊಡ್ತೀವಿ, ನಿಮಗೆ ಕೇಂದ್ರದಲ್ಲಿ ಅವಕಾಶ ಮಾಡಿಕೊಡ್ತೀವಿ. ಈ ಭರವಸೆನ ಕೊಟ್ಟ ಮೇಲೂ ಸಹ ಅವರು ಪಕ್ಷವನ್ನು ಬಿಟ್ಟು ಹೋಗಿರುವಂಥದ್ದು, ಕಾಂಗ್ರೆಸ್ಗೆ ಕೊಟ್ಟಿರುವಂಥದ್ದು, ಬಹುಶಃ ಆ ಭಾಗದ ಜನ ಇದನ್ನು ಕ್ಷಮಿಸೋದಿಲ್ಲ. ನಾನು ಸಹ ಆ ಭಾಗದಲ್ಲಿ ಪ್ರವಾಸ ಮಾಡ್ತೇನೆ. ವಾಸ್ತವಿಕ ಸತ್ಯ ಸಂಗತಿಯನ್ನು ಆ ಭಾಗದ ಜನರಿಗೆ ತಿಳಿಸೋದ್ರ ಮೂಲಕ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿಯನ್ನು ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ತರುವಂಥ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತೇವೆ ಅನ್ನೋ ಭರವಸೆಯನ್ನು ಕೊಟ್ಟು ಮತ್ತೊಮ್ಮೆ ಇಲ್ಲಿ ಸೇರಿರುವಂಥ ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ಅಭಿನಂದನೆಯನ್ನು ಸಲ್ಲಿಸಿ, our Dharmendra Pradhan will speak few things about the political situation in Karnataka. Nothing to add. I think Honorable Yediyurappa ji has set an example and he has elaborately explained everything in front of you. I don't have to add anything on that. Thank you, friends. ನೋಡೋಣ, ನಾನು ನಿನಗೆ ವಾಪಸ್ ಪ್ರಶ್ನೆ ನಿನಗೆ ಕೇಳೋಕ್ಕೆ ಇಚ್ಛೆ ಪಡ್ತೇನೆ. ಅಲ್ಲ ಕೇಳಪ್ಪ, ನಾನು ಹೇಳ್ತೇನೆ. ನಾನು ಹಿಂದೆನೇ ಆ ರೀತಿ ಆದದ ಬಗ್ಗೆ ರಾಜ್ಯದ ಜನರ ಕ್ಷಮಾಪಣೆಯನ್ನು ಕೇಳಿದ್ದೇನೆ. ಅದೊಂದು ಅಕ್ಷಮ್ಯ ಅಪರಾಧ ನನ್ನ ಜೀವನದಲ್ಲಿ ಆದಂಥದ್ದು. ಆದ್ದರಿಂದ